ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ವತಿಯಿಂದ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಉದ್ಯೋಗ ಮೇಳಕ್ಕೆ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರು ಚಾಲನೆಯನ್ನ ನೀಡಿದರು. ನಗರದ ಕೊಟ್ಟಾರ ಚೌಕಿಯಲ್ಲಿರುವ ಎಜೆ ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ಉದ್ಯೋಗ ಮೇಳಕ್ಕೆ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರು ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಅಮೃತ ಕೌಶಲ್ಯ ತರಬೇತಿ ಯೋಜನೆಯಡಿ ಈ ವರ್ಷ 36,000ಕ್ಕೂ ಹೆಚ್ಚು ಯುವ ಜನರಿಗೆ ಉಚಿತವಾಗಿ ಕೌಶಲ್ಯಗಳನ್ನು ಕಲಿಸಿ ಎಲ್ಲರಿಗೂ ಉದ್ಯೋಗ ಸಿಗುವಂತೆ ಮಾಡಲಾಗುವುದು. ಸರ್ಕಾರವು ರೂಪಿಸಿರುವ ಸರ್ವರಿಗೂ ಉದ್ಯೋಗ ಸಮಗ್ರ ಯೋಜನೆಯಡಿ ನಡೆಯುತ್ತಿರುವ 3ನೇ ಉದ್ಯೋಗ ಮೇಳ ಇದಾಗಿದೆ ಎಂದರು. ಈ ಯೋಜನೆಯಡಿ ಈಗಾಗಲೇ ಬೆಳಗಾವಿ ಮತ್ತು ಕಲಬುರಗಿಗಳಲ್ಲಿ ಇಂತಹ ಮೇಳಗಳು ನಡೆದಿರುವುದನ್ನು ಇಲ್ಲಿ ನೆನೆಯಬಹುದು ಎಂದು ಹೇಳಿದರು. ರೂಪಿಸಿಕೊಳ್ಳಲಿಕ್ಕೆ ಉದ್ಯೋಗವನ್ನು ಪಡೆಯಲಿಕ್ಕೆ ಡೈರೆಕ್ಟ್ ಆಕ್ಸಲರೇಷನ್ ಮೂಲಕ ಕರ್ನಾಟಕ ಡಿಜಿಟಲ್ ಎಕನಾಮಿಕ್ ವಿಷನ್ ಈ ದಿಕ್ಕಲ್ಲಿ ಕೆಲಸ ಮಾಡ್ತಿರುವಂತಿದೆ. ಪ್ರತಿಯೊಂದು ಸಂಸ್ಥೆಯ ಪ್ರತಿಯೊಬ್ಬ ಯುವಕರನ್ನ ಪ್ರೊಡಕ್ಟಿವ್ ಆಗಿ ಮಾಡ್ತಿರುವಂತಹ ಪ್ರಯತ್ನದಲ್ಲಿ ನಮ್ಮ ಸಂಜೀವ್ ಗುಪ್ತಾ ಅವರು ಕೆಲಸ ಮಾಡ್ತಿದ್ದಾರೆ. ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಯಾವ ರಾಜ್ಯದಲ್ಲೂ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಸೆಂಟರ್ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಕರ್ನಾಟಕ ಸರ್ಕಾರ ಸ್ಥಾಪನೆ ಮಾಡಿರುವಂತಹ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಸೆಂಟರ್ ಇದೆ. ಅದರ ಪ್ರಥಮ ಏನೊಂದು ಶಾಖೆಯನ್ನ ನಮ್ಮ ಮಂಗಳೂರಿನಲ್ಲಿ ಪ್ರಾರಂಭವನ್ನು ಮಾಡ್ತಿದ್ದೇವೆ. ಹಾಗೆ ಇಂಗ್ಲಿಷ್ ಟ್ರೈನಿಂಗ್ ಲ್ಯಾಬ್ನಲ್ಲಿ ಪ್ರತಿ 3 ತಿಂಗಳಿಗೆ 300 ಜನನ ಟ್ರೈನ್ ಮಾಡ್ಬೋದು. ಬಹಳ ಅದ್ಭುತವಾಗಿರುವಂಥ ಒಂದು ಸೌಕರ್ಯ. ಬಹಳ ಚೆನ್ನಾಗಿ ಟ್ರೈನ್ ಮಾಡಿ ಸರ್ಟಿಫೈ ಮಾಡಿಕೊಡ್ಬೋದು. ಅಷ್ಟು ಚೆನ್ನಾಗಿ ಇಂಗ್ಲಿಷ್ ಭಾಷೆಯನ್ನು ಕಲಿಸಲಿಕ್ಕೆ ಸಾಧ್ಯ ಇದೆ ಅಂತ ಅದನ್ನು ಸಹ ನಮ್ಮ ಲೋಕಸಭಾ ಸದಸ್ಯರು ನಮ್ಮ ನಾಯಕರು ಉದ್ಘಾಟನೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಡಾಕ್ಟರ್ ವೈ ಭರತ್ ಅವರು, ಅತ್ಯುತ್ತಮ ಶೈಕ್ಷಣಿಕ ಸಂಸ್ಕೃತಿ ಮತ್ತು ಸಂಪರ್ಕ ವ್ಯವಸ್ಥೆ ಹೊಂದಿರುವ ಮಂಗಳೂರಿನಲ್ಲಿ ಸುಸಜ್ಜಿತ ಐಟಿ ಪಾರ್ಕ್ ಸ್ಥಾಪನೆ ಅಗತ್ಯವಿದ್ದು, ಇದಕ್ಕೆ ಬೇಕಾಗಿರುವ ಭೂಮಿ ಮತ್ತಿತರ ಸೌಲಭ್ಯಗಳನ್ನು ಕೊಡಲಾಗುವುದೆಂದು ಹೇಳಿದರು. ಕೆಲಸವನ್ನ ಈ ಉದ್ಯೋಗದ ಮೇಳ ಮೂಲಕ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಉದ್ಯೋಗ ಮೇಳದಲ್ಲಿ ರಿಟೆನ್ಷನ್ ಸ್ವಲ್ಪ ಕಮ್ಮಿ ಇರ್ತದೆ. ಯಾಕಂತ ಹೇಳಿದ್ರೆ ಯಾವುದೇ ಕಂಪನಿಗಳಿಗೆ ಯಾವ ರೀತಿಯ HR ರಿಕ್ವೈರ್ಮೆಂಟ್ ಉಂಟು, ಹ್ಯೂಮನ್ ರಿಸೋರ್ಸಸ್ ಬೇಕು, ಅದನ್ನು ಟೆಕ್ನಿಕಲ್ ಆದರೆ ಬಹುಶಃ 3-4 ರೌಂಡ್ ಇಂಟರ್ವ್ಯೂಗಳ ಅವಶ್ಯಕತೆ ಇರ್ತದೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆ ಸ್ಥಿತಿ ಆದರೆ ಇವತ್ತು ಬಹುಶಃ 9th ಪಾಸ್ ಆದವ್ರಿಗೆ ಸಹ, SLC ಅಲ್ಲ 9th ಪಾಸ್ ಆದವ್ರಿಗೆ ಸಹ ಇಲ್ಲಿ ಒಂದು ಅವಕಾಶ ಉಂಟು ಇವತ್ತಿನ ಉದ್ಯೋಗ ಮೇಳದಲ್ಲಿ. ನಾನ್ ಟೆಕ್ನಿಕಲ್ 9th ಪಾಸ್, SLC, PUC, ಡಿಗ್ರಿ, ಎನಿ ಡಿಗ್ರಿ, ಡಿಪ್ಲೊಮೊ, ITI ಎಲ್ಲ ಅವಕಾಶವನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದ ಡಾಕ್ಟರ್ ಎಜೆ ಶೆಟ್ಟಿ ಅವರು ಮಾತನಾಡಿ, ನಮ್ಮ ಕಾಲೇಜಿನಲ್ಲಿ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿರುವುದು ಸಂತೋಷ ತಂದಿದೆ. ಎಲ್ಲ ಯುವಕ ಯುವತಿಯರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದು ಹೇಳಿದರು. ಈ ಒಂದು ಬೃಹತ್ ಮೇಳವನ್ನು ನೋಡಿ ಬಹಳ ಸಂತೋಷ. ಯಾಕಂದರೆ ನಮ್ಮ ಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಅದರಲ್ಲಿ ಈ ಒಂದು ಎಜೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲಿ ಇದೆ. ಇಲ್ಲಿ ಒಂದು ಬೃಹತ್ ಮೇಳವನ್ನು ನಡೆಸಲಿಕ್ಕಾಗಿ ಮಂಗಳೂರಿಗೆ ಸ್ಕಿಲ್ ಅದನ್ನು ಪ್ರೋಗ್ರಾಮ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸನ್ಮಾನ CM ಬಸವರಾಜ ಬೊಮ್ಮಾಯಿ ಅವರಿಗೂ ಹಾಗೆ ಅಶ್ವಥ್ ನಾರಾಯಣ್ ಅವರಿಗೂ ಹಾಗೆ ಇಲ್ಲಿ ನಡೆದ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ನಮ್ಮ ಈ ಒಂದು ಕ್ಯಾಂಪಸನ್ನು ಸೆಲೆಕ್ಟ್ ಮಾಡೋದಕ್ಕೆ ಅವರಿಗೆ ನಾನು ಅಭಿನಂದಿಸುತ್ತೇನೆ. ವೇದಿಕೆಯಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ವೇದವ್ಯಾಸ್ ಕಾಮತ್, ಕೌಶಲ್ಯ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಅಶ್ವಿನ್ ಗೌಡ, ಸಂಜೀವ್ ಗುಪ್ತಾ, ಸಂದೀಪ್ ಮೈನಿ, ಸುಧಾಕರ್ ಗುಡಿಪಾಟಿ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿಪೋ ನ್ಯೂಸ್, ಮಂಗಳೂರು.